ಈಗಾಗಲೇ ಕೈಗೆತ್ತಿಕೊಳ್ಳುವಂಥದ್ದು. ಹಲವು ಕಡೆಗಳಲ್ಲಿ ಹಲವು ಕಾಮಗಾರಿಗಳು ಈಗಾಗಲೇ ಕೈಗೆತ್ತಿಕೊಂಡಿದೆ. ಇನ್ನು ಹಲವು ಕಾಮಗಾರಿಗಳು ಕೈಗೆತ್ತಿಕೊಳ್ಬೇಕಾಗುತ್ತೆ. ಆದರೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿದರೆ ಬಹಳಷ್ಟು ಕಡೆಗಳಲ್ಲಿ ಜನರ ಸಹಕಾರ ಬಹಳ ದೊಡ್ಡದಾಗಿದೆ. ಅಧಿಕಾರಿಗಳ ಸಹಕಾರ ಮತ್ತು ಜನಪ್ರತಿನಿಧಿಗಳ ಸಹಕಾರಕ್ಕಿಂತ ಜನರ ಸಹಕಾರ ಬಹಳ ದೊಡ್ಡ ರೀತಿಯಲ್ಲಿ ಬೇಕಾದಂಥ ವ್ಯವಸ್ಥೆ ಸ್ಮಾರ್ಟ್ ಸಿಟಿಯಿಂದ ಆಗಬೇಕು. ಜನರ ಸಹಕಾರಗಳು ಅದಕ್ಕಾಗಿ ಅದರಲ್ಲಿ ಡೈರೆಕ್ಟರ್ ಪಬ್ಲಿಕ್ ಕಡೆಯಿಂದ ಮತ್ತು ಬೇರೆ ಬೇರೆ ಜವಾಬ್ದಾರಿ ತರುವಂಥ ವ್ಯಕ್ತಿಗಳನ್ನು ಕೂಡ ನಿರ್ದೇಶಕರಾಗಿ ಜೋಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ಕೆಲವಾರು PPP ಮಾಡೆಲ್ನಿಂದ ನಾವು ಯಶಸ್ವಿಯಾಗಿ ಮಾಡಿಸಬೇಕು. ಹಾಗಾಗಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಬೇಕು, ಜನರ ಸಹಕಾರಗಳು ಬೇಕು. ಇದನ್ನೆಲ್ಲವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ಯೋಜನೆಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ನಾವು ಜೋಡಣೆ ಮಾಡಿಕೊಂಡು ನಾವು ಇವತ್ತು ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಈಗ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದೆ. ಇವತ್ತು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಹಾಗೆ ಪ್ರತಿಯೊಂದು ವರ್ಗದ ಆರೋಗ್ಯ ಇರ್ಬೋದು, ಸ್ಪೋರ್ಟ್ಸ್ಗೆ ರಿಲೇಟೆಡ್ ಇರ್ಬೋದು, ಹಾಗೆ ರಸ್ತೆ ಮತ್ತು ಇನ್ನಿತರ ಒಳಚರಂಡಿ ಮತ್ತು ಇದಕ್ಕಿರ್ಬೋದು, ಟೂರಿಸಂ ವ್ಯವಸ್ಥೆಗೆ ಇರ್ಬೋದು, ಹಾಗೆ ಪ್ರತಿಯೊಂದು ವರ್ಗದ ವ್ಯವಸ್ಥೆಗಳಲ್ಲಿ ಇಲಾಖೆಯ ವರ್ಗದ ವ್ಯವಸ್ಥೆಗಳಲ್ಲಿ ಸ್ಮಾರ್ಟ್ ಸಿಟಿಯನ್ನು ಅದಕ್ಕೆ ಜೋಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಬೇಕಾದಂಥ ಪೂರಕವಾಗಿ ಒಂದು ದೊಡ್ಡ ರೀತಿಯಲ್ಲಿ ಅದಕ್ಕೆ ಒಂದು ಹೊಸತಾದ ನೂತನವಾದ ಕಟ್ಟಡವನ್ನು ಕಟ್ಟಿ ಆ ಕಟ್ಟಡದಲ್ಲಿ ಇವತ್ತಿನ ಆಧುನಿಕ ಇರುವಂಥ ಸಿಸ್ಟಮನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸರಿಸುಮಾರು 50 ಕೋಟಿ ರೂಪಾಯಿ ಅನುದಾನವನ್ನು ವೆನ್ಲಾಕ್ ಆಸ್ಪತ್ರೆಗೆ ಮಾತ್ರ ಆರೋಗ್ಯದ ದೃಷ್ಟಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಈಗಾಗಲೇ ಸರಿಸುಮಾರು 7-8 ತಿಂಗಳಿಂದ ಅದಕ್ಕೆ ಮೆಡಿಸಿನ್ ಬ್ಲಾಕನ್ನು ಮಾಡಿದ್ದೇವೆ. ಈಗಾಗಲೇ 2 ಫ್ಲೋರ್ ಎತ್ತರ ಏರಿದೆ. ಇನ್ನೊಂದು ವರ್ಷದೊಳಗಡೆ ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಆರೋಗ್ಯದ ದೃಷ್ಟಿಯಲ್ಲಿ ಬೇರೆ ಬೇರೆ ಇನ್ನಿತರ ಕೆಲವು ಕೈಗೆತ್ತಿಕೊಳ್ಬೇಕು ಅಂತ ಹೇಳೋದು ಕೂಡ ಚಿಂತನೆ ಇದೆ. ಆದರೆ ಈಗಾಗಲೇ ನೂತನವಾಗಿ ಹೊಸದಾಗಿ ಕೆಲವಾರು ಕಾರ್ಯಕ್ರಮಗಳು ನಾವು ಕೈಗೆತ್ತಿಕೊಂಡಂಥ ಕಾಮಗಾರಿಗಳಿಗೆ ಅದಕ್ಕೆ ಎಷ್ಟು ಹಣಗಳು ಮೊತ್ತಗಳು ಯುಟಿಲೈಸ್ ಆಗ್ತದೆ, ಅದರಲ್ಲಿ ಉಳಿಕೆ ಹಣಗಳನ್ನು ಸೇರಿಸ್ಕೊಂಡು ನೋಡಿಕೊಂಡು ಕೆಲವಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳೋದು ಚಿಂತನೆ ಇದೆ. ಅದರ ಮುಂದಿನ ಸ್ವಲ್ಪ ದಿವಸಗಳಲ್ಲಿ ನಮಗೆ ಸಂಪೂರ್ಣ ಅದರ ಪ್ಲ್ಯಾನ್ಸ್ ಯುಟಿಲೈಸೇಷನ್ಗೆ ಬಂದಾಗ ನಮಗೆ ಗೊತ್ತಾಗ್ತದೆ. ಅದರ ಪೂರ್ವಕವಾಗಿ ನಾವು ಉಳಿಕೆ ಹಣವನ್ನು ಇನ್ನಿತರ ಆರೋಗ್ಯದ ದೃಷ್ಟಿಯಲ್ಲಿ ಮತ್ತು ಪ್ರವಾಸೋದ್ಯಮಕ್ಕೆ ಈ ರೀತಿಯಲ್ಲಿ ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀವಿ. ಅದರ ಒಟ್ಟಿಗೆ ಹಲವು ವರ್ಷದ ಬೇಡಿಕೆ ಇದ್ದದ್ದು ಮಹಾಕಾಳಿ ಪಡಪು ರಸ್ತೆಯ ಅಗಲೀಕರಣ. ಅದಕ್ಕೆ ಮಹಾನಗರ ಪಾಲಿಕೆಯಿಂದ ಕೂಡ ಪ್ರೀಮಿಯರ್ FIRನಿಂದ ಹಣವನ್ನು ಜೋಡಿಸಿಕೊಂಡು ಮತ್ತು ರೈಲ್ವೆ ಇಲಾಖೆಗೆ ಸ್ಮಾರ್ಟ್ ಸಿಟಿಯಿಂದ ಹಣವನ್ನು ಕೊಟ್ಟು ಅದನ್ನು ಸಂಪೂರ್ಣವಾಗಿ ಒಂದು ಯಶಸ್ವಿಯಾಗಿ ಈ ಹಲವಾರು ವರ್ಷಗಳಿಂದ ನಮ್ಮ ಜನರ ಬೇಡಿಕೆ ಇರುವಂಥದ್ದನ್ನು ಈಡೇರಿಸುವಂಥದ್ದಷ್ಟೇ. ಅದರಲ್ಲಿ ಕೂಡ ಹಲವು ಜನರ ಸಾರ್ವಜನಿಕರ ಸಹಕಾರ ಬೇಕು. ಯಾಕಂದರೆ ರಸ್ತೆ ಅಗಲೀಕರಣ ಮತ್ತು ಹೊಸದಾಗಿ ರಸ್ತೆಯನ್ನು ನಾವು ತೆಗೆದುಕೊಳ್ಬೇಕು ಮಾಡಬೇಕು ಅಂತ ಹೇಳುವಾಗ ಹಲವು ಜನರ ಜಾಗ ನಮಗೆ ಬಿಟ್ಟುಕೊಡ್ಬೇಕು ಅವರು. ಆದರೂ ಹಲವು ಜನರು ಅದನ್ನು ಒಪ್ಪಿಕೊಂಡು ಬಿಟ್ಟುಕೊಡ್ತಾರೆ. ಉದಾಹರಣೆಗೆ ಅಲ್ಲಿ ಎನಪೋಯ ಸಂಸ್ಥೆಯವರು ದೊಡ್ಡ ಜಾಗವನ್ನು ಅವರ ದೊಡ್ಡ ಜಾಗ ಹೋಗ್ತದೆ. ಮತ್ತು ಇನ್ನೊಬ್ಬರು ಅಲ್ಲಿ ಒಂದು ನಾಗರಿಕರು ಪಾಪ ಅವರೊಂದು ಸರಿಸುಮಾರು 40 ಸೆಂಟ್ಸ್ಗಿಂತ ಅಧಿಕ ಜಾಗವನ್ನು ಅವರು ಬಿಟ್ಟುಕೊಟ್ಟಿದ್ದಾರೆ. ಹಾಗೆ ಕೆಲವರು ಸಣ್ಣ ಸಣ್ಣ ಜಾಗವನ್ನು ಬಿಟ್ಟುಕೊಡುವಂಥದ್ದು. ಹಾಗೆ ಹಲವು ಆಲ್ಮೋಸ್ಟ್ ಒಂದು 80-85% ಜನರ ಜಾಗಗಳನ್ನು ನಮಗೆ ಬಿಟ್ಟುಕೊಟ್ಟು ಆ ಕಾಮಗಾರಿಗಳು ಸೇರಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಮಾಡಿದ್ದೇವೆ. ಅದಲ್ಲದೆ ಇದನ್ನು ಯಶಸ್ವಿಯಾಗಿ ಕೆಲಸ ಕಾರ್ಯಗಳಾಗಬೇಕು. ಅದರಲ್ಲಿ ಇನ್ನೊಂದು ನಮ್ಮ ಸಿದ್ಧಾರ್ಥ ಅವರು ಯಾರು ಅವ್ರದ್ದು ಕಾಫಿ ಡೇ ಅವ್ರದ್ದು ಕೂಡ ನಮಗೆ ಸಹಕಾರಗಳು ಬೇಕು. ಅದಕ್ಕೆ ಕೂಡ ಪ್ರಯತ್ನಗಳು ಒಂದೆರಡು ಆಗಿದೆ. ಇನ್ನು ಸಣ್ಣ ಮಟ್ಟಿನ ಸಹಕಾರಗಳೊಂದಿಗೆ ಅವರನ್ನು ಕೂಡ ಅವರ ಪಡ್ಕೋದಕ್ಕೆ ಅವ್ರದ್ದು ಕೂಡ ಜಾಗ ಜೋಡಣೆ ಆಗ್ತದೆ. ಅದು ಕೂಡ ಕೊನೆ ಹಂತದಕ್ಕೆ ಅವರು ಕೂಡ ಯಾಕಂದರೆ ನಮಗೆ ನನ್ನ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ನೇರವಾಗಿ ಹೇಳ್ತೇನೆ. ಅನ್ಯಥ ತಪ್ಪು ಭಾವನೆಗಳನ್ನು ಇದು ಮಾಡಿಕೊಡ್ಬೇಕು. ಅವರು ಜೀವಿತವಾಗಿ ಇದ್ದಿದ್ದರೆ ನಮಗೆ ಸ್ವಲ್ಪ ಸುಲಭವಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ಆಗ್ತಿತ್ತು. ಈ ಹಿಂದೆ ಸ್ವಲ್ಪ ಪ್ರಯತ್ನಗಳಾಗಿದ್ದರೆ ಏನೋ ಒಳ್ಳೆದಿತ್ತು ಅಂತ ಹೇಳೋದು ನಮ್ಮ ಭಾವನೆ. ಈಗ ಏನಾಗಿದೆ, ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಬ್ಯಾಂಕ್ ಆಗಿದೆ. ಒಂದು ಬ್ಯಾಂಕಿನಲ್ಲಿ ಅಂದರೆ ಬ್ಯಾಂಕಿನಿಂದ ದೇರ್ ಆಲ್ಸೋ ಗೌರ್ಮೆಂಟ್ ಸಂಸ್ಥೆ. ನಾವು NPA ಆಗಿಯೋ ಇನ್ನೊಂದು ಕಷ್ಟಪಡಿಸ್ಕೊಂಡು ಬ್ಯಾಂಕಿನ ಹೋದ ನಂತರ ಬ್ಯಾಂಕಿನಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಮತ್ತೆ ಬ್ಯಾಂಕ್ ಇದೆ. ಈಗ ಅವರಿಗೆ ಕೂಡ ಅಧಿಕಾರ ಇದೆ, ಆದರೆ ಬ್ಯಾಂಕ್ ಕೂಡ ಮಧ್ಯದಲ್ಲಿದೆ. ಇತರ ರೀತಿಯ ತೊಂದರೆಗಳು ಸ್ವಲ್ಪ ಕೆಲವಾರು ಕಡೆಗಳಲ್ಲಿ ಇರುವಂಥ ಕಡೆಗಳಲ್ಲಿ. ಆದರೂ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿ ನಮಗೆ ಯಶಸ್ಸನ್ನು ಸಾಧಿಸ್ತೇವೆ. ಯಾಕಂದರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಆ ಒಂದು ರಸ್ತೆಯನ್ನು ಯಶಸ್ವಿಯಾಗಿ ಕೇರಳದ ಕಡೆಗೆ ಜೋಡಣೆ ಮಾಡಲಿಕ್ಕೆ ಜನರಿಗೆ ಪೂರಕವಾದ ವಾತಾವರಣವನ್ನು ಮಾಡಿಕೊಡ್ತೀವಿ ಅಂತ ಹೇಳೋದ್ರ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ಆಗ್ತಾ ಇರ್ತವೆ.